ವ್ಯಾಪ್ತಿಯ ಈ ಕುಂಪಳ ಪ್ರದೇಶದಲ್ಲಿ ಇವತ್ತು ಒಂದು ಕಾಲುದಾರಿಯನ್ನು ಉದ್ಘಾಟನೆ ಮಾಡಿದಂಥ ಸಂಭ್ರಮಾಚರಣೆ ಇವತ್ತು ನಮಗೆ ತುಂಬ ಖುಷಿ ಆಗ್ತಿದೆ. ಈ ಒಂದು ಉದ್ಘಾಟನೆಗಾಗಿ ಶ್ರೀಯುತ ಮಾಜಿ ಸಚಿವರು, ನಮ್ಮೆಲ್ಲರ ಜನಪ್ರಿಯ ನೆಚ್ಚಿನ ಶಾಸಕರಾದಂಥ UT ಖಾದರ್ ಅವರ ಅಮೃತ ಹಸ್ತದಿಂದ ಈ ಒಂದು ಒಳರಸ್ತೆ ಉದ್ಘಾಟನೆ ಆಗಿದೆ. ಅವರನ್ನು ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ನಾನು ಸ್ವಾಗತಿಸುತ್ತಾ, ಈ ಒಂದು ಆಶ್ರಯ ಕಾಲೋನಿ ಎಂಬ ಒಂದು ಪ್ರದೇಶದಲ್ಲಿ ಸಾಧಾರಣವಾಗಿ 350ಕ್ಕಿಂತಲೂ ಹೆಚ್ಚು ಮನೆಗಳಿರುವಂಥ ಒಂದು ಪ್ರದೇಶ. ಇಲ್ಲಿ ಭಾಗಶಃ 90ರಷ್ಟು ಕೆಲಸವನ್ನು ಶ್ರೀಯುತ UT ಖಾದರ್ ಅವರ ನೇತೃತ್ವದಲ್ಲಿ ಈ ತನಕ ಆಗಿದ್ದು, ಇನ್ನು ಮುಂದಿನ ಕೆಲವೊಂದು 10% ಕೆಲಸವನ್ನು ಕೂಡ ಮುಗಿಸುವ ಒಂದು ಭರವಸೆಯನ್ನು ಕೂಡ ಕೊಟ್ಟಿರ್ತಾರೆ. ಇಲ್ಲಿ ವಾಸ ಮಾಡುವಂಥ ಜನರಿಗೆ ಅದು ಹಕ್ಕುಪತ್ರದ ಸಮಸ್ಯೆ ಇರುವಾಗ ಅದನ್ನು ಕೂಡ ನಿಭಾಯಿಸಿದಂಥ ಒಂದು ನಮ್ಮ ನಾಯಕ ಅಂತ ಹೇಳಿದರೆ UT ಖಾದರ್ ಅವರು. ರೇಷನ್ ಕಾರ್ಡ್ನ ಸಮಸ್ಯೆ ಇರ್ಬೋದು, ಅದನ್ನು ಕೂಡ ತಮಗೆಲ್ಲರಿಗೂ ಕೊಟ್ಟು ಒಂದು ಪಡಿತರ ವ್ಯವಸ್ಥೆಗೆ ಒಂದು ದಾರಿ ಮಾಡಿಕೊಟ್ಟಂಥ ಒಂದು ಧೀಮಂತ ನಾಯಕ UT ಖಾದರ್ ಅವರು. ಅದೇ ರೀತಿ ಕೆಲವೊಂದು ಮನೆ ನಂಬರದ ಸಮಸ್ಯೆ ಇರುವಾಗ ಅದನ್ನು ಕೂಡ ನಿಭಾಯಿಸಿಕೊಂಡು ನಮಗೆಲ್ಲರಿಗೂ ಇಲ್ಲಿ ಒಂದು ಮೂಲಭೂತ ಏನು ಸೌಕರ್ಯ ಇದೆ ಅದನ್ನೆಲ್ಲವನ್ನು ಒದಗಿಸಿಕೊಟ್ಟಂಥ ನಮ್ಮ ನೇತಾರ UT ಖಾದರ್ ಅವರು ಇಲ್ಲಿ ಬಂದು ನಮಗೆ ಇನ್ನಷ್ಟು ಕೆಲವೊಂದು ಕೆಲಸವನ್ನು ಇನ್ನಷ್ಟು ಮನಗಂಡಿದ್ದಾರೆ. ಇಲ್ಲಿಯ ಕೊರಗಜ್ಜ ಸೇವಾ ಸಮಿತಿಯ ವತಿಯಿಂದ ಒಂದು ಮನವಿಯನ್ನು ಅವರು ಹೇಳಿದ್ದಾರೆ. ಇಲ್ಲಿ ಒಂದು ಐ ಮಾಸ್ಕ್ ಒಂದು ದೀಪವನ್ನು ಅಳವಡಿಸಿದರೆ ಈ ಕೆಳಗೆ ಒಂದು ಸಾಧಾರಣ ಒಂದು 60-70 ಮನೆಗಳು ಇಲ್ಲಿದೆ. ಅಲ್ಲಿ ಒಂದೊಂದು ಸ್ಟ್ರೀಟ್ ಲೈಟ್ ಹಾಕುವ ಅವಕಾಶ ಇಲ್ಲ. ಇಲ್ಲೊಂದು ಸ್ಟ್ರೀಟ್ ಲೈಟ್ ಮಾಸ್ಕ್ ಲೈಟ್ ಹಾಕಿದರೆ ಖಂಡಿತವಾಗಿಯೂ ಎಲ್ಲ ಕೆಳಗಡೆ ಕೂಡ ಒಂದು ಸ್ವಲ್ಪ ಬೆಳಕು ಬೀಳುವಂಥ ಒಂದು ಇದು ಅವಕಾಶ ಆಗ್ತದೆ ಅಂತ ಹೇಳುತ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ಈ ಆಶ್ರಯ ಕಾಲೋನಿಯ ಜನಕ ಎಂದೇ ಕರೆದರೆ ತಪ್ಪಾಗಲಿಕ್ಕಿಲ್ಲ. ಸದಾಶಿವ ಉಳ್ಳಾಲ್ರವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತಿಸುತ್ತಾ, ಅದೇ ರೀತಿ ಇಲ್ಲಿ ಬೂತ್ ಅಧ್ಯಕ್ಷರಾದಂಥ ಕಾಂಗ್ರೆಸ್ನ ಬೂತ್ ಅಧ್ಯಕ್ಷರಾದಂಥ ಯೋಗಿ ಅವರಿದ್ದಾರೆ. ಸದಾಶಿವ ಉಳ್ಳಾಲ್ರವರ ಜೊತೆಗೆ ಬೆನ್ನೆಲುಬಾಗಿ ನಿಂತು ಈ ಒಂದು ಪ್ರದೇಶವನ್ನು ಉಂಡು ಮಾಡಿದಂಥ ನಮ್ಮ ಧೂಮಣ್ಣ ಸತೀಶ್ ಉಳ್ಳಾಲ್ರವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಮಾಡುತ್ತಾ, ಈ ಒಂದು ಪ್ರದೇಶದಲ್ಲಿ ಏನು ಅಕ್ರಮವಾಗಿ ಗುಡಿಸಲನ್ನು ನಿರ್ಮಿಸಿದಾಗ ಮನೆ ನಿವೇಶನ ಹೋರಾಟ ಸಮಿತಿಯ ಮೂಲಕ ಈ ಒಂದು ಅಕ್ರಮವಾಗಿ ಗುಡಿಸಲನ್ನು ನಿರ್ಮಿಸಿದಾಗ ಬಹಳಷ್ಟು ನೀರಿನ ವ್ಯವಸ್ಥೆ, ಅವರಿಗೆ ಬೇಕಾದ ವ್ಯವಸ್ಥೆಯನ್ನು ಮಾಡಿ ಅವರ ಒಂದು ಮನೆಯ ಭದ್ರ ಬುನಾದಿಗೆ ಒಂದು ಕಾರಣಕರ್ತರಾದಂಥ ಶ್ರೀಧರ್ ಆಳೂರವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತಿಸುತ್ತಾ, ತಮಗೆಲ್ಲರಿಗೂ ಇಲ್ಲಿ ತುಂಬ ಮಂದಿ ಹಿರಿಯರಿದ್ದಾರೆ. ಇನ್ನಷ್ಟು ಕೆಲವೊಂದು ಸಣ್ಣ ಪುಟ್ಟ ಬೇಡಿಕೆಗಳು ಮಾತ್ರ ಇಲ್ಲಿ ಉಳ್ಕೊಂಡಿದೆ. ಭಾಗಶಃ ಕೆಲಸಗಳು ಈಗ ನಾವು ಏನು ಕಾಣ್ತಾ ಇದ್ದೇವೆ, ಕಾಂಕ್ರೀಟೀಕರಣ ಆಗಿರ್ಬೋದು, ಇಲ್ಲಿ ಬೇರೆ ಬೇರೆ ಅವಕಾಶವನ್ನು ನಮಗೆ UT ಖಾದರ್ ಅವರು ಒದಗಿಸಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಕೂಡ ನಮ್ಮ ಈ ಕೆಲಸವನ್ನು ಮಾಡುವ ಒಂದು ಶಕ್ತಿ ಪರಮಾತ್ಮ ಈ ಕೊರಗಜ್ಜ ಅವರಿಗೆ ಆ ಶಕ್ತಿಯನ್ನು ಒದಗಿಸಲಿ ಅಂತ ಹೇಳುತ್ತಾ, ದಯವಿಟ್ಟು UT ಖಾದರ್ ಸರ್ ಅವರು ಉದ್ಘಾಟನಾ ಒಂದು ಚಿಕ್ಕ ಮಾತನಾಡಬೇಕಾಗಿ ಕೇಳ್ಬೋದು. ನಗರ ಪ್ರದೇಶದ ಆಶ್ರಯ ಕಾಲೋನಿ ಕುಂಪಲ ಈ ಪ್ರದೇಶದಲ್ಲಿ ಒಂದು ರಸ್ತೆಯ ಕಾಮಗಾರಿ ಉದ್ಘಾಟನೆ ಮಾಡೋ ಕೆಲಸ ನಾವು ಇವತ್ತು ಮಾಡಿದ್ದೇವೆ. ನಮ್ಮ ಜೊತೆಯಲ್ಲಿ ನಮ್ಮೆಲ್ಲ ಹಿರಿಯರು, ಸೋಮೇಶ್ವರ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಬಹುಶಃ ಅವತ್ತಿನ ಕಾಲದಲ್ಲಿ ಕಾಂಗ್ರೆಸ್ ಆಡಳಿತ ಸಂದರ್ಭದಲ್ಲಿ ಬಡವರಿಗೆ ಸೈಟ್ ಕೊಟ್ಟಂತಹ ಹಾಗೂ ಪ್ರಮುಖ ಕಾರಣರಾದಂತಹ ಇವತ್ತು ಸದಾಶಿವ ಉಲ್ಲಾಲ್ ಮತ್ತು ಸತೀಶ್ ಉಲ್ಲಾಲ್ ಅವರು ಅವತ್ತು ದುಮ್ಮಣ್ಣನ ಇಲ್ಲದಿದ್ದಲ್ಲಿ ಇದೆಲ್ಲ ಕೂಡ ಶ್ರೀಮಂತರ ಪಾಲಾಗ್ತಿತ್ತು. ಜಾಗ ಎಲ್ಲವೂ ಕೂಡ ಶ್ರೀಮಂತರ ಪಾಲಾಗ್ತಿತ್ತು. ಇದು ಶ್ರೀಮಂತರಿಗೆಲ್ಲ ಕಡು ಬಡವರಿಗೆ ಇದನ್ನು ಕೊಡಬೇಕಂತ ಹೇಳಿ ಅವತ್ತು ಇದನ್ನು ಸೈಟಾಗಿ ಹಂಚಿದವರು ನಮ್ಮ ಸದಾಶಿವ ಉಲ್ಲಾಲ್ ಮತ್ತು ಸತೀಶ್ ಉಲ್ಲಾಲ್ ನಮ್ಮ ದುಮ್ಮಣ್ಣನವರು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇವಾಗ ನಮಗೆ ಸಂತೋಷ, ಎಲ್ಲರೂ ಬಂದು ನಮ್ಮ ಸ್ವಂತ ಅಂತ ತಮ್ಮ ಮನೆ ಕಟ್ಟಿ ಇವತ್ತೊಂದು ಸ್ವಾಭಿಮಾನ ಬದುಕನ್ನು ಕಾಣ್ತಾರೆ. ಆ ಮಧ್ಯದಲ್ಲಿ ಇಲ್ಲಿಗೆ ಬೇಕಾಗುವಂಥ ನೀರಿನ ವ್ಯವಸ್ಥೆಯಲ್ಲಿ ಈ ಕಾಂಕ್ರೀಟೀಕರಣ ರಸ್ತೆಯಲ್ಲಿ ಇದೆಲ್ಲವೂ ಕೂಡ ಇಲ್ಲಿ ಸ್ಥಳೀಯ ಮಟ್ಟದ ಮುಖಂಡ ನಮಗೆ ಹೇಳಿ ಬಹುಶಃ ಇವತ್ತು ನಾವು ನಮ್ಮ ಮುಖಾಂತರ ಇವತ್ತುವರೆಗೆ ನಾವು ಅಭಿವೃದ್ಧಿ ಕೆಲಸ ಮಾಡಿ ಕೊಟ್ಟಿದ್ದೇವೆ. ಒಂದು ಅಡ್ಡ ರಸ್ತೆ ಕೇಳಿದ್ದೇವೆ, ಅದನ್ನು ಕೂಡ ನಾವು ಮಾಡಿಕೊಟ್ಟಿದ್ದ ಸಂದರ್ಭ. ಬಹುಶಃ ನಮ್ಮ ಉದ್ದೇಶ ಏನಂತ ಹೇಳಿದರೆ, ದೇಶದ ಸರ್ವರಿಗೂ ಕೂಡ ಜೀವನ ಮಾಡಿದ ಹಕ್ಕಿದೆ. ಶ್ರೀಮಂತರಿಗೆ ಎಷ್ಟು ಸವಲತ್ತು ಸರ್ಕಾರ ಕೊಡ್ತದೆಯಾ ಅಷ್ಟೇ ಸವಲತ್ತನ್ನು ಕೂಡ ಜನಸಾಮಾನ್ಯ ಬಡವರಿಗೆ ಕೂಡ ಕೆಲಸವನ್ನು ಮಾಡಬೇಕು. ಸರ್ವ ಜನರು ಕೂಡ ನೆಮ್ಮದಿಯಿಂದ ಇದ್ದರೆ ಮಾತ್ರ ಅದು ಸ್ವಾಭಿಮಾನ ನೆಮ್ಮದಿ ಬದುಕಲಿಕ್ಕೆ ಸಾಧ್ಯವಾಗ್ತದೆ. ಆಗ ನಮ್ಮ ಜೊತೆಯಲ್ಲಿ ಈ ವಿಶೇಷ ಕಾಲವೇಶದ ಶ್ರೀಧರ್ ಮಿಲಾರ್ ಅವರು, ದಿನೇಶ್ ಕುಂಪಲರವರು, ನಮ್ಮ ರಮೇಶ್ ಅಣ್ಣನವರು, ಯೋಗಿರವರು, ವಿನೋದ್ ಕುಂಪಲರವರು, ಹನುಮಂತ ಅವರು, ನಮ್ಮ ನಲ್ಯಾಕ್ಕನವರು, ಮತ್ತು ನಮ್ಮ ಕೊರಗ ಜಗದ ಸಮಿತಿಯ ಕಿರಣ್ ಅಧ್ಯಕ್ಷರು, ಅದರಲ್ಲಿ ನಮ್ಮ ಸನ್ಮಿತರಾಗಿರುವಂಥ ಚಿತ್ತಪ್ರಸಾದ್ ಅವರು, ಇನ್ನಿತೆಲ್ಲ ನಮ್ಮ ಕಿರಿಯರು ಬಹುಶಃ ಭಾಳಷ್ಟು ಒಂದು ಬಗ್ಗೆ ಕಾಳಜಿ ವಹಿಸಿದ್ದಾರೆ.
ಈ ಕೊರಗಜ್ಜ ಕಟ್ಟೆಗೆ ಅವತ್ತು ಒಂದು ಶೀಟ್ ಬೇಕಂತ ಹೇಳಿದಾಗ ಆ ಶೀಟ್ನ ವ್ಯವಸ್ಥೆ ಕೂಡ ಅವತ್ತು ಕಾಂಗ್ರೆಸ್ ಪಕ್ಷದಿಂದ ಇವತ್ತು ಮಾಡಿ ಇವತ್ತು ಕೊಡಲಾಗಿದೆ. ಆದ ಕಾರಣ ಜನಸಾಮಾನ್ಯ ನೆಮ್ಮದಿ ಮತ್ತು ಸ್ವಾಭಿಮಾನ ಬದುಕು ಕಾಣಬೇಕು. ಇಂಥ ಮಕ್ಕಳು ಒಳ್ಳೆ ನಮಗೆ ಯೋಗಿನ ಇಂಥ ಮಕ್ಕಳು ಯಾರಿದ್ದಾರ ಅವರು ದೊಡ್ಡವರಾದಾಗ ದೊಡ್ಡ ಒಂದು ಸ್ವಾಭಿಮಾನ ಬದುಕು ಅವ್ರಿಗೆ ಸಿಗಬೇಕು ಉದ್ದೇಶವೇ ಅದು ನಮ್ಮ ಉದ್ದೇಶ ಅಂತ ನಾನು ಹೇಳಿ ಇಚ್ಛಿಸಿ ನಿಮಗೆಲ್ಲ ನಾನು ಶುಭಾಶಯ ನಾನು ಸಲ್ಲಿಸ್ತೀನಿ.